ರೋಲ್ ಮಾಡಿ ಇಟ್ಟಿದ್ದೇವೆ ನಾವು ಉದ್ದಕ್ಕೆ ಈ ಗಲಜಿ ಹತ್ರ ನೀವು ಸರ್ ಮುಪ್ಪದಿತ್ತು ಅಂಚತ್ತು ದೀನ ಬ್ಯಾನರ್ ಉಂಡು ನೀನ ಬ್ಯಾನರ್ ಕೊಡ್ಲಿ ಮುಗಿರತ್ತೆ ನನಗೆ ಮುಲ್ಪ ಗಾಡಿ ಉಂಟದು ಮುಲ್ಪದ್ದು ಒಂದು ಜೀಪನ ತೋದಿಲ್ಲ ಅಡಿಟ್ಟದ ಈ ಪೋರ್ಷನ್ ಮಾತ್ರ ಕವರ್ ಆಗುತ್ತೆ ಇಲ್ಲ आज ನಾಲ್ಕು ಪಾಯಿಂಟ್ ಮುಲ್ಪ ಪಾಯಿಂಟ್ ದೀರ್ನಾಗ್ಲೇ ಮಾತ್ರ ಅವಶ್ಯಕತೆ ಇದೆ 359 ರೂಪಾಯಿ ಆಯ್ತು ಕಟ್ಟದಕ್ಕೆ ತೊಂದರೆ ಆಪರೇಷನ್ ಮಾಡ್ಪಾಯಿನ ಮೇಡಮ್ ಮಾಡ್ಪಾಯಿನ ಬೋಡಿ ಸುಳ್ಳು ಕೊಂಡ ಎಂಚಲೈತೆ ಕಾನೂನು ಈಗ ಅಂದಿಚ್ಚಿ ಸೀಲ್ ಪಾರ್ಕ್ ಕೊಡ್ತಾರೆ ಬುಕ್ಕ ಎಂಚಲ ಅವು ಗೊತ್ತಾನೆ ಚೈನಾ ಹೋಗಿ ಕನ್ಫ್ಯೂಸ್ ಜೊತೆ ನನ್ನದು ಒತ್ತೊಂದು ಇರ್ತದೆ ಮುಂಚೆ ಸರಿ ಅಲ್ಲ ಸರಿ ಅದೇ ಕೂಡ 6 ಗಂಟೆ 9 ರಿಕ್ವೆಸ್ಟ್ ಮಾಡಿದ್ರೆ ತಪ್ಪು ಬಂದಿದೆ ಈಗ ಐತ ಅಂತ ನಿಮಗೆ ಪಾರ್ಕ್ ಅವಾಗ ಗುರುವಾರ ಇದು ನಮಗೆ ಮರ್ದಕ್ಕೆ ಸರಿ ಆನಂದ ಪಂಡ್ರಾಣ ಅದು ಒತ್ತೊಂದು ಸರ್ ಕೋಡದ ಫೋನ್ ರೆಕಾರ್ಡ್ ಉಂಟು ಸರ್ ಬೇಜವಾಬ್ದಾರಿ ಮಾತಾಡಲ್ಲ ಬೇಜವಾಬ್ದಾರಿ ಪಾತ್ರಗಳು ಕೂಡ ರೆಕಾರ್ಡ್ ಪೂರ ಉಂಟು ಸರ್ ಸಸ್ಪೆಂಡ್ ಆಪರೇಟ್ ಉಂಟಲ್ಲ ನಾವು ಇದು ಬಾಬಾ ದಕ್ಷಿಣ ಕನ್ನಡ ಜಿಲ್ಲೆ ವಾಪಸ್ ಕೊಡ್ಸು ಅದೇನು ನಾನು ಕೇಳಿದೆ ಇಲ್ಲಿಂದ ಪಡ್ಕೊಂಡು ಪರ್ಮಿಷನ್ ತಗೊಂಡಿದ್ದೀರ ನಾನು ಇವಾಗ ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ನೆಲ್ಲ ಕರೆದು ಮಾತಾಡಿದೆ ಅವರು ಅದೇ ಹೇಳಿದ್ರು ಏನಾಗಿದೆ ಅಂದರೆ ಮೊದಲೊಂದು ಹೋಲ್ಡಿಂಗಿಗೆ ಪರ್ಮಿಷನ್ ಕೊಟ್ಟಿದ್ವಿ ಅದಕ್ಕೆ ಅವರು ಅಡ್ಡ ಹಾಕಿದ್ದಕ್ಕೆ ನಾನು ಅದನ್ನು ತೆಗೆದಿದ್ದೇವೆ ಅಷ್ಟೇ ಮತ್ತು ಯಾವ ದುರುದ್ದೇಶದಿಂದ ತೆಗೆದಿದ್ದಲ್ಲ ಹಾಗಾಗಿ ಅದನ್ನು ವಾಪಸ್ ಕೊಡುವ ಅವ್ರು ಕರೆಕ್ಟ್ ಆದ ಜಾಗದಲ್ಲಿ ನೀಟಾಗಿ ಡಿಸ್ಪ್ಲೇ ಮಾಡಿಕೊಳ್ಳಿ ಅಂತಲೇ ಹೇಳಿದ್ರು ಬ್ಯಾನರ್ ಇದೆ ಅವರು ನಮ್ಮ ತೆಗೆಯುವ ಮೊದಲು ಹೇಳ್ಬೇಕಿತ್ತಲ್ಲ ಮೇಡಮ್ ಅದರಲ್ಲಿ ಕಾಂಟ್ಯಾಕ್ಟ್ ಇದೆಯಲ್ಲ ನಾವೇ ಚೇಂಜಸ್ ಪ್ಲೇಸ್ ಚೇಂಜ್ ಒಂದು ನಿಮಿಷ ನೀವು ನನಗೆ ಒಂದು ಮಾತು ಹೇಳಿದ್ದೇನೆ ಸಂಜೆ ಒಳಗೆ ಆಗ್ತೇವಂತ ಆಮೇಲೆ ಸಂಜೆ ಎಷ್ಟು ನಿಮಗೆ ಕಾಲ್ ಮಾಡಿದ್ದೇನೆ ನಾನು ಗೂಗಲ್ ಮೀಟ್ ಇತ್ತು ನೋಡಿ ಮೇಡಮ್ ಅದೇ ಮತ್ತೆ ರಾಮಚಂದ್ರ ಫೋನ್ ಮಾಡಿದ ಮೇಲೆ ಅವರು ನಿಮ್ಮ ಕಾಲಲ್ಲಿ ಇದ್ದರು ನನ್ನ ಕಾಲ್ ಯಾಕೆ ನೀವು ತೆಗಲಿಲ್ಲ ನೀವೊಂದು ಮಾತು ಹೇಳಿದ್ದೀರಿ ಇಲ್ಲ ನಾನು ಅವರ ಕಾಲಲ್ಲಿ ಇರಲಿಲ್ಲ ಇದ್ರೆ ಸರ್ ನಿಮ್ದು ವೈಟಿಂಗ್ ಅವರಿಗೆ ವೈಟಿಂಗ್ ನಾನು ನನ್ನ ನೀವು ನಮಗೆ ಸಂಜೆ ನೀವೊಂದು ಮಾತು ಹೇಳಿದ್ದೀರಿ ಒಂದು ಮಾತು ಕೊಟ್ಟಿದ್ದಾರೆ ನಮಗೆ ಸಂಜೆ ಒಳಗೆ ಆಗ್ತೇವೆ ಅಂತ ಅದು ಎಲ್ಲಿ ಉಂಟು ಅಲ್ಲಲ್ಲ ಸಂಜೆ ಈಗ ಅದು ತಗೊಂಡ್ಬಂದಿದ್ರಲ್ಲ ಅದನ್ನ ಅವ್ರ ಹತ್ರ ತರಿಸಿ ಮತ್ತೆ ರಾಮಚಂದ್ರಂಗೆ ಮತ್ತೆ ಚಿದಾನಂದಗೆ ಕಾರ್ಯಕ್ರಮ ಇರೋದು ನಾಳೆ ನೀವು ತೆಗ್ದಿಗೆ ಎಷ್ಟು ದಿವಸ ಆಯ್ತು ಯಾವತ್ತು ತೆಗ್ದಿದ್ದು ರಾಮಚಂದ್ರ ಗುರುವಾರ ತೆಗ್ದಿದ್ದು ಎಷ್ಟು ದಿವಸ ಆಯ್ತು ಮೇಡಮ್ ನಮ್ಮ ಕಾರ್ಯ ಯಾಕೆಂದ್ರೆ ಬಾಬಾ ಸಾಹೇಬ್ರ ಫೋಟೋ ಇದೆ ಅದರಲ್ಲಿ ಹೌದೌದು ನೀವು ಬ್ಯಾನರ್ನ ಅದು ನೀವು ತಗೊಂಡು ಬಂದ ಬ್ಯಾನರ್ ಕೂಡ ಇಲ್ಲಿಲ್ಲ ಕಾಣೆಯಾಗಿದೆ ಅಂತ ನಮಗೆ ಮಾಹಿತಿ ಕೊಟ್ಟಿದ್ದೀರಿ ಬಟ್ ಬಾಬಾ ಸಾಹೇಬ್ರ ಫೋಟೋ ಇರೋ ಕಾರಣ ನೀವು ಅದನ್ನು ತೆಗಿಬೇಕಾದ್ರೆ ಆಲೋಚನೆ ಮಾಡಬೇಕಿತ್ತು ಮತ್ತು ಆ ಬ್ಯಾನರ್ನ ಎಲ್ಲಿ ಇಟ್ಟಿದ್ದೀರಿ ಅನ್ನತಕ್ಕಂಥ ಮಾತು ಕೂಡ ಹೇಳಬೇಕಿತ್ತು ನೀವು ಬೇಜವಾಬ್ದಾರಿಯಿಂದ ನಮ್ಮ ಹತ್ರ ಕಾಲ್ ಮೇಡಮ್ ಒಂದು ನಿಮಿಷ ಆ ಮೇಡಮ್ ಅವರ ಫೋನಿಂದ ನಾನು ಮಾತಾಡಿದಾಗ ಅವರು ಅಂಥವ್ರ ಹತ್ರ ನಾನು ಮಾತಾಡೋಲ್ಲ ಅಂತ ಹೇಳಿದ್ರು ರೆಕಾರ್ಡ್ ಇದೆ ಅದು ನಮ್ಮ ಹತ್ರ ಯಾರು ಅಂತ ಗೊತ್ತಿಲ್ಲ ಮೇಡಮ್ ಯಾರಿಗೋ ಇಲ್ಲಿ ಫೋನ್ ಕೊಟ್ಟರು ಮೇಡಮ್ ಇಲ್ಲಿ ಯಾರೋ ಸಿಬ್ಬಂದಿಗಳ ಹತ್ರ ಫೋನ್ ಕೊಟ್ಟಿದ್ರು ಯಾರ ಹತ್ರ ಕೊಟ್ಟಿದ್ರು ಗೊತ್ತಿಲ್ಲ ಜೆಂಟ್ಸ್ ಮಾತಾಡಿರೋದು ರೆಕಾರ್ಡ್ ಇದೆ ನನ್ನ ಹತ್ರ ನಾವು ಇಲ್ಲಿಗೆ ನೇರವಾಗಿ ಜಾಸ್ತಿ ಮಾತಾಡಲ್ಲ ನಮ್ಮ ಹತ್ರ ನಾವೇನಿದ್ರು ಪತ್ರಿಕೋಷ್ಠಿ ಮಾಡ್ತೀವಿ ಯಾಕಂದ್ರೆ ನನಗೆ ಒಂದು ನಿಮಿಷ ನಾನು ಮಾತಾಡಿಲ್ಲ ಹೇಳಿದಲ್ಲ ನನಗೆ ಮಾತಾಡಿ ನೀವು ನನಗೆ ರೆಕಾರ್ಡಿಂಗ್ ತೆಗಿಲ್ಲ ಅಲ್ಲ ಬೇರೆ ಏನಾದ್ರು ಬೇಡ ಅಂತ ಹೇಳಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃಣದಲ್ಲಿ ಬದುಕ್ತಿರೋದು ನೀವು ಏನೊಂದು ಯಾರಂತ ತಿಳ್ಕೊಂಡು ಮಾತಾಡ್ತಾ ಇದ್ರಿ ನೀವು ಅದೇ ನಮಗೆ ಈಗ ಹೊಸತು ಮಾಡೋದು ಬೇಡ ನಮಗೆ ನಾವು ಹಾಕಿದ ತಂದದು ಸಿಸಿ ಕ್ಯಾಮೆರಾದಲ್ಲಿ ಉಂಟು ಕೊಂಡೋದಿಲ್ಲ ಅಂತ ಹೇಳಿದ್ರೆ ನಮ್ಗೆ ತರಿಸಿ ನಾವು ಈಗ ನೀವು ಬ್ಯಾನರ್ ಕೊಡಿ ನಿನ್ನೆ ರಾಘವ್ ಸರ್ ನಿಮ್ಗೆ ಹೇಳಿದ್ರೆ ಅಂತ ಸಂಜೆ ಒಳಗೆ ಹಾಕಿ ಕೊಡ್ತೀನಿ ಅಂತ ನೀವು ಹೇಳಿದ್ರೆ ಮಾತು ಕೊಟ್ಟಿದ್ದೀರಿ ಯಾಕೆ ಮೇಡಮ್ ಆ ಮಾತನ್ನು ಉಳಿಸ್ಕೊಂಡಿಲ್ಲ ನೀವು ಬ್ಯಾನರ್ ಹಾಕಿಬಿಡಿ ಆ ಬ್ಯಾನರ್ ತೋರಿಸಿಲ್ಲ ನಮಗೆ ಎಲ್ಲಿದೆ ಅಂತ ಗೊತ್ತಿಲ್ಲ ನಾನು ನೋಡಿ ನಿನ್ನೆ
ಪಕ್ಕದಲ್ಲಿ ಇರುವಂತ ಸ್ವಾಮೀಜಿ ಇದು ಅದನ್ನು ತೆಗೆದಿದ್ದಾರೆ. ಸ್ವಾಮೀಜಿ ಒಂದು ಇದಿತ್ತಲ್ಲ ಕಾರ್ಯಕ್ರಮ ನಿಂತಿದೆಯಲ್ಲ ಅದು? ನೋಡಿ ತೆಗಿತೇನೆ ಕಾರ್ಯಕ್ರಮ ಮುಗಿದ ಹಾಗೆ ಸುಮಾರು ಇವತ್ತು ಹೇಳಿದೆ ನಾನು ಕರೆದು ಮೇಡಮ್ ಅದರಲ್ಲಿ ಡೇಟ್ ಹಾಕಿದೆ. ಅಲ್ಲಲ್ಲ ಕರೆಕ್ಟ್ ನಿಮ್ದೇ ಸರಿ. ಯಾಕಂದ್ರೆ ನಿಮ್ಗೆ ಜವಾಬ್ದಾರಿ ಇದೆ, ನಿಮ್ಮ ಇಲಾಖೆಯಿಂದ ಪರ್ಮಿಷನ್ ತಗೊಂಡು ಹಾಕಿರೋದು, ಅಮೌಂಟ್ ಕಟ್ಟಿದ್ದೇವೆ, ಆದ ಕಾರಣ ನಾವು ಮಾತಾಡ್ಬೋದು ಅಷ್ಟೇ. ಯಾಕಂದ್ರೆ ಬಾಬಾ ಸಾಹೇಬ್ರ ಹೆಸರಲ್ಲಿರುವಂಥ ಈ ಬ್ಯಾಂಕ್ ಇಡೀ ಕರ್ನಾಟಕದಲ್ಲಿ 28 ಬ್ರಾಂಚ್ 29ನೇ ಬ್ರಾಂಚ್ ಓಪನ್ ಆಗ್ತಿದೆ. ಇಡೀ ಜಿಲ್ಲೆಯಾದ್ಯಂತ ಎಲ್ಲ ತಾಲೂಕುಗಳಲ್ಲಿ ನಮ್ಮ ಬ್ಯಾಂಕ್ ಇದೆ. ಸಮಸ್ಯೆ ಆಗಿರುವುದು ಪುತ್ತೂರು ಪುರಸಭೆಯಲ್ಲಿ ಮಾತ್ರ. ಇದು ಪುತ್ತೂರಲ್ಲಿ ಫಸ್ಟ್ ಅಲ್ಲ ಮೇಡಮ್, ಇದು ಅಲ್ಲ ಮೇಡಮ್, ಇದು ಎಷ್ಟು ಅಡ್ಡ ಆಗ್ತದೆ? ಕಂಪ್ಲೇಂಟ್ ಮಾಡಕ್ಕೆ ಹೋಗಿದೆ. ಇದು ಎಷ್ಟು ಅಡ್ಡ ಆಗ್ತದೆ ರಾಮಚಂದ್ರ ಅದು ಯಾಕೆ ತೆಗೆದ್ರಿ ಅದೇ ನೋಡಿ ಈಗ ಇದು ಎಷ್ಟು ಈ ಅಲ್ಲ ಈ ಬ್ಯಾಕ್ ಸೈಡ್ ಇದ್ದ ಬ್ಯಾನರ್ ಇದು ಎಷ್ಟು ಅಡ್ಡ ಆಗ್ತದೆ? ಅದು ತುಂಬಾ ನಂಗೆ ಕಾಲ್ ಮಾಡಿದ್ರು. ಯಾರು? ಆ ಮೀಡಿಯಾ ನಿಮಗೆ ಮಾಹಿತಿ ಕೊಡ್ಬೇಕಿತ್ತಲ್ಲ, ಆಗಿದ್ದಕ್ಕೆ ಮಾಹಿತಿ ಕೊಡ್ಬೇಕಿತ್ತಲ್ಲ, ಸುಳ್ಳ್ಯದಲ್ಲಿದ್ದೆ. ಆಗಿದ್ದಕ್ಕೆ ಮಾಹಿತಿ ಕೊಡ್ಬೇಕಿಲ್ಲ. ನನಗೆ ಆ ಫೋಟೋ ಕಳಿಸಿದಾಗ ಅದರಲ್ಲಿ ಝೂಮ್ ಮಾಡಿ ಇಲ್ಲ ಮೇಡಮ್, ಅವಾಗ ನಿನ್ನೆ ಸಹ ನಾನು ನಮ್ಮಲ್ಲಿ ಬೆಂಜಮ್ಕಾಗಿ ಮಾತಾಡಿದೆ. ಇವತ್ತು ಸಂವಿಧಾನದ ಅಡಿಯಲ್ಲಿ ಒಂದು ಕೆಲಸ ತಗೊಂಡು ಇವಾಗ ಸಂಬಳದ ಜೀವನದಲ್ಲಿ ಬದುಕುದು. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಎಲ್ಲಿ ಬಿಸಾಡಿದ್ದು? ಎಲ್ಲಿ ಬಿಸಾಡಿದ್ದು? ಆ ಬ್ಯಾನರ್ ಎಲ್ಲಿ ಆ ಬ್ಯಾನರ್ ಎಲ್ಲಿ ಬಿಸಾಡಿದ್ದು? ಬಾಬಾ ಸಾಹೇಬ್ರ ಫೋಟೋ ಇತ್ತು ಅದರಲ್ಲಿ. ನಮ್ಗೆ ಯಾವುದೇ ಅಲ್ಲಿ ಗಣಪತಿ ಈಶ್ವರನ ಫೋಟೋ ಇದ್ದಾಗ ಇವಾಗ ಆಗ್ತೀವಿ ಹಾಗೆ ಮಾಡ್ತಿದ್ದೀರಾ? ಹಾಗೆ ಮಾಡ್ತಿದ್ದೀರಾ? ನಿಮ್ಮೆಲ್ಲ ಮೆಲ್ಲ ಮಾತಾಡ್ತೀನಿ. ನಿಮ್ಮಿಂದ ನಮ್ಗೆ ಅಷ್ಟು ನಮ್ಗೆ ಬೇಸರ ಉಂಟು. ನಮ್ಮ ದೇವರು ಬಾಬಾ ಸಾಹೇಬ್ ಅಂಬೇಡ್ಕರ್. ನಾವು ಯಾವತ್ತೂ ಪೂಜೆ ಮಾಡೋದು ಬಾಬಾ ಸಾಹೇಬ್ ಅಂಬೇಡ್ಕರ್. ನಮ್ಗೆ ಆ ಫೋಟೋ ಬೇಕು ಇವತ್ತು, ನಮ್ಗೆ ಆ ಬ್ಯಾನರ್ ಬೇಕು, ಇಡೀ ಪ್ರಪಂಚನೇ ಬಾಬಾ ಸಾಹೇಬ್ರಿಗೆ ನಮ್ಗೆ ಆ ಬ್ಯಾನರ್ ಬೇಕು ಮೇಡಮ್. ನಮಗೂ ಒಂದು ಅಲ್ಲ ಒಂದು ಮಾತು ಹೇಳ್ತಾರೆ, ತಗೊಂಡು ಬಂದದ್ದು ವಿಡಿಯೋದಲ್ಲಿ ಉಂಟು, ಸಿಸಿ ಕ್ಯಾಮೆರಾದಲ್ಲಿ ಕೊಂಡೋಗೋದಿಲ್ಲ ಅಂತ. ಈಗ ಅವ್ರು ಏನ್ ಗೊತ್ತಾ, ಸುಳ್ಳಿಕ್ಕೆ 2 ದಿನ ಅವ್ರು ಡೆಪ್ಯುಟೇಷನ್ ನಮ್ಗೆ ಅದು ಬೇಡ, ನೀವು ಕಥೆ ಹೇಳ್ಬೇಡಿ. ನಾನು ಇರೋ ವಿಷಯ ಹೇಳ್ತಾ ಇರೋದು, ಅವ್ರು 2 ದಿವಸ ಡೆಪ್ಯುಟೇಷನ್ ಹೋಗ್ತಾರೆ. ಹಾಗಾಗಿ ಅವರು ಹೋದ ದಿವಸ ಅದು ಇದಾಗಿ ಚಿದಾನಂದ ಅವತ್ತು ಅವ್ರು ಇರ್ಲಿಲ್ಲ, ಅಲ್ಲಿ ಹೋಗಿದ್ರು. ನಾನು ಸುಳ್ಳಿದ್ರೆ ನಿಮಗೆ ಫೋನ್ ಮಾಡಿ ಹೇಳಿದ್ದಲ್ಲ, ನಂಬರ್ ನೋಡ್ತಿದ್ರೆ ನಾನು ಅವರಿಗೆ ಫೋನ್ ಮಾಡಿ ಹೇಳ್ತಿದ್ದೆ, ನೀವು ತೆಗೆದಿದ್ದು ಸುಖಾಂತದಲ್ಲಿ ಮುಗಿತಿತ್ತು ನಮಗೆ. ಬಟ್ ಅದು ಸಮಸ್ಯೆ ಆದ ಏನು ಅಂತ ಹೇಳಿದ್ರೆ ನಾನು ಅವತ್ತು ಇಲ್ಲದ ಕಾರಣ ಸಮಸ್ಯೆ ಆದ. ನೀವು ಇಲ್ಲದ್ದು ನಮಗೆ ಸಮಸ್ಯೆ ಅಲ್ಲ, ಇಡೀ ಬಾಬಾ ಸಾಹೇಬ್ರಿಗೆ ಮಾಡಿದಂತ ವಂಚನೆ ಇದು. ಅವರ ಫೋಟೋ ನೀವು ಅವರಿಗೆ ಮಾಡಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಬ್ಯಾನರ್ ಇದೆ, ಮಾಡಿದ ಬ್ಯಾನರ್ ಇದೆ. ನಾವೇ ಈಗ ತಗೊಂಡೋಗಿ ಆಗ್ತೇವೆ, ನೀವು ಹೇಳಿದ ಜಾಗಲೇ ಆಗ್ತೇವೆ. ನಾವು ಪ್ರಿಂಟ್ ಮಾಡಿ ಕೊಡೋದು ಬೇಡ ಅಷ್ಟೇ. ನಾವು ಇಡೀ ದಕ್ಷಿಣ ಕನ್ನಡದಲ್ಲಿ ಎಷ್ಟು ಬ್ಯಾನರ್ ಹಾಕಿದ್ರೆ ನಮಗೆ ಗೊತ್ತು, ಎಲ್ಲ ಫೋಟೋಸ್ ಇದೆ ನಮ್ಮ ಹತ್ರ. ಇಲ್ಲಿ ಪುತ್ತೂರು ಪುರಸಭೆಯಲ್ಲಿ ಮಾತ್ರ. ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಇಷ್ಟೇ, ಏನಂದ್ರೆ ಈಗೇನೋ ಅವ್ರು ಗೊತ್ತಿಲ್ಲ ನಮ್ಮ ಕಾರ್ಮಿಕರು ಪರ್ಮಿಷನ್ ತಗೊಂಡಿದೆ ಇದಿದೆ, ಹಾಗಲ್ಲ ಅಡ್ಡ ಆಗಿದೆ ಅಂತ ಅವರು ಹೇಳಿದ್ರು. ಹಾಗೆ ಅವರು ಯಾರು ಫೋನ್ ಮಾಡಿದ್ರೆ ಅಂತ ತಿದ್ದು ಅಂತ ಹೇಳ್ತಾ ಇದಾರೆ. ರೆಕಾರ್ಡ್ ಮಾಡ್ಕೊಳ್ತೇವೆ ನಾವು, ಈಗ ರೆಕಾರ್ಡ್ ಆಗ್ತಾ ಇದೆ. ಅವ್ರು ಹೇಳಿದ್ರೆ ಫೋನ್ ಬರ್ತಿತ್ತು, ಯಾರ್ದು ಫೋನ್? ಬಾಬಾ ಸಾಹೇಬ್ರ ಭಾವಚಿತ್ರ ಇರುವಂತ ಇದಕ್ಕೆ ಯಾರು ಇರೋದು? ನಿಮ್ಗೆ ಯಾರು ಫೋನ್ ಮಾಡಿದ್ರು? ಹಿಂದೆ ಹೋರ್ಡಿಂಗ್ಸ್ ಇದೆಲ್ಲ ಮೀಡಿಯಾ, ನಮ್ಗೆ ಅದು ಬೇಡ, ಹಿಂದೆ ಮುಂದೆದು ಬೇಡ. ಬಾಬಾ ಸಾಹೇಬ್ರ ಭಾವಚಿತ್ರ ಇರುವ ಬ್ಯಾನರ್ ನೀವು ತೆಗೆದಿದ್ದೀರಿ. ನೀವೀಗ ನಾವೀಗ ಏನು ಇಲ್ಲಿ ಮೇಡಮ್ಗೆ ವಿಷಯ ತಿಳಿಸಿ ಹೋಗೋಣ ಅಂತ ಬಂದದ್ದು ಇಲ್ಲಿಗೆ. ಸರ್ ಹೇಳಿದ್ರು ಮೋಸ್ಟ್ ಮಾತಾಡ್ಕೊಂಡು ಹೋಗೋಣ ಅಂತ. ನಿಮ್ಮ ಹತ್ರ ಹೇಳೋದಿಷ್ಟೇ, ಈಗ ಅವ್ರ ಕಡೆಯಿಂದ ಏನೋ ನಮ್ಮ ಮಿಸ್ಟೇಕ್ ಆಗಿದೆ, ನಾನು ಅದನ್ನ ಒಪ್ಪಿದ್ದಾರೆ. ಹೇಳಿ ಸರ್, ಏನು ಸಮಸ್ಯೆ? ಸರ್, ಈ ದಿನ ನಾವು ಪುತ್ತೂರು ಪುರಸಭೆ ವ್ಯಾಪ್ತಿಯಲ್ಲಿ ಪುರಸಭೆ ಹತ್ರ ಇದ್ದೇವೆ. ಯಾಕಂತ ಹೇಳಿದರೆ ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಒಂದು ಅಂಬೇಡ್ಕರ್ ವಿವಿಧೋದ್ದೇಶ ಸಹಕಾರಿ ಸಂಘ ಅಂತೇಳಿ ನಾವು ಸುಳ್ಯದ ಮೀಸಲಾತಿ ಕ್ಷೇತ್ರದಲ್ಲಿ 60 ವರ್ಷ ಮೀಸಲಾತಿ ಕ್ಷೇತ್ರ, ಅದರಲ್ಲಿ 57 ವರ್ಷ ನಮ್ಮ SC ಮತ್ತು ST MLA ಪಡ್ಕೊಂಡಂಥ ಕ್ಷೇತ್ರದಲ್ಲಿ ನಾವು ನಮ್ಮ SC ST ಸಮುದಾಯದವರಿಗೋಸ್ಕರ ಒಂದು ಸಹಕಾರಿ ಸಂಸ್ಥೆಯನ್ನು ತಂದಿದ್ದೇವೆ. ಈ ರಾಜ್ಯಾದ್ಯಂತ 28 ಬ್ರಾಂಚ್ಗಳು, ಅದೇ ರೀತಿ ನಮ್ಮ ಸುಳ್ಯದಲ್ಲಿ 29ನೇ ಬ್ರಾಂಚ್ ನಾಳೆ ಅಂದರೆ ಜನವರಿ 4ನೇ ತಾರೀಕು 2026ರಂದು ಉದ್ಘಾಟನೆಗೊಳ್ಳಲಿಕ್ಕಿದೆ. ಅದಕ್ಕೆ ಗಣ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾಗಿರತಕ್ಕಂಥ ನಮ್ಮ HC ಮಹಾದೇವಪ್ಪ ಸರ್ ಬರಲಿಕ್ಕೆ ಒಂದು ಸಂಸ್ಥೆಯ ಉದ್ಘಾಟನಾ ಕಾರ್ಯಕ್ರಮದ ಬ್ಯಾನರನ್ನು ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಎಲ್ಲ ತಾಲೂಕುಗಳಲ್ಲಿ ನಾವು ಅಳವಡಿಸಿದ್ದೇವೆ. ಆದರೆ ಪುತ್ತೂರು ಪುರಸಭೆಯ ವ್ಯಾಪ್ತಿಯಲ್ಲಿ ಪುರಸಭೆಯ ಪರ್ಮಿಷನ್ ತಗೊಂಡು ನಾವು ಹಾಕಿದಂಥ ಈ ಬ್ಯಾನರನ್ನು ಪುರಸಭೆಯ ಅವರೇ ತೆಗೆಸಿ ಆ ಬ್ಯಾನರನ್ನು ತಂದು
ಇಲ್ಲಿ ಇಟ್ಕೊಂಡಿದ್ದಾರೆ. ನಾವು ಬಂದು ಕೇಳಿದಾಗ ಬೇಜವಾಬ್ದಾರಿಯಿಂದ ಅದು ಕಾಣೆಯಾಗಿದೆ ಅಂತ ನಮಗೆ ಬೇಜವಾಬ್ದಾರಿ ಉತ್ತರವನ್ನು ಕೊಡ್ತಾ ಇದ್ದಾರೆ. ಇದು ಖಂಡನೀಯ. ಯಾಕೆಂತ ಹೇಳಿದರೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾನೂನಿನ ಅಡಿಯಲ್ಲಿ ಕೆಲಸವನ್ನು ಪಡ್ಕೊಂಡಂಥ ಇವರು ಬಾಬಾ ಸಾಹೇಬರ ಋಣದಲ್ಲಿ ಬದುಕುತ್ತಿರತಕ್ಕಂಥ ಈ ಎಂಪ್ಲಾಯಿಗಳು ಏನಿದ್ದಾರೆ ಅವರಿಗೆ ಬಾಬಾ ಸಾಹೇಬರ ಮೇಲೆ ಒಂದು ಅನುಕಂಪ ಆಗಲಿ, ಅವರ ಒಂದು ಜವಾಬ್ದಾರಿಯನ್ನು ಮರೆತು ಅವರ ಋಣದಲ್ಲಿ ಬದುಕುತ್ತಿದ್ದೇವೆ ಅಂತ ಒಂದು ನೆನಪನ್ನು ಮರೆತು ಬಾಬಾ ಸಾಹೇಬರ ಈ ಬ್ಯಾನರನ್ನು ಅವರು ತೆಗೆದು ಎಲ್ಲಿ ಕಸದ ಬುಟ್ಟೆಗೆ ಹಾಕಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ಅವರ ಮೇಲೆ ಯಾರು ತೆಗೆದಿದ್ದಾರಾ ಮತ್ತು ಇಲಾಖೆಗೆ ಸಂಬಂಧಪಟ್ಟ ಯಾರ್ಯಾರಿದ್ದಾರಾ ಅವರ ಮೇಲೆ ನಾವು ಕಾನೂನು ಕ್ರಮವನ್ನು ಪೊಲೀಸ್ ಇಲಾಖೆ ಮತ್ತು ಇಲಾಖೆಯ ಮುಖಾಂತರ ಕೈಗೊಳ್ಳಬೇಕು. ಅದೇ ರೀತಿ ನಾವು ಅವರಿಗೆ ಉಗ್ರವಾಗಿ ಇದನ್ನು ಖಂಡಿಸ್ತೇವೆ ಮತ್ತು ಮುಂದಿನ ದಿನಗಳಲ್ಲಿ ಅವರ ಬೇಜವಾಬ್ದಾರಿ ಬಗ್ಗೆ ನಮ್ಮ ಕಾರ್ಯಕ್ರಮ ಮುಗಿದ ಬಳಿಕ ನಾವು ಇದರ ಬಗ್ಗೆ ಕಾನೂನು ಹೋರಾಟಕ್ಕೆ ಸಿದ್ಧರಾಗ್ತಾ ಇದ್ದೇವೆ. ಈ ಒಂದು ಪ್ರತಿಭಟನೆಯಲ್ಲಿ ನಮ್ಮ ಜೊತೆ ಈ ದಿನದ ಇದರಲ್ಲಿ ನಮ್ಮ ಜೊತೆ ರಾಜು ಹೊಸಮಠ ಒಬ್ಬರು ದಲಿತ ಸಂಘಟನೆಯ ಲೀಡರು, ಅದೇ ರೀತಿ ರಾಘವ ಕಲಾರ ಭೀಮಾ ಆರ್ಮಿಯ ಜಿಲ್ಲಾ ಉಪಾಧ್ಯಕ್ಷರು, ದಕ್ಷಿಣ ಕನ್ನಡ ಜಿಲ್ಲಾ ಉಪಾಧ್ಯಕ್ಷರಿದ್ದಾರೆ, ಮತ್ತು ಸತೋಷ್ ಬೂಡುಮಕ್ಕಿ ನಮ್ಮ ಅಂಬೇಡ್ಕರ್ ಆದರ್ಶ ಸೇವಾ ಸಮಿತಿ ಸುಳ್ಯ ತಾಲೂಕು ಅಧ್ಯಕ್ಷರು, ಅದೇ ರೀತಿ ಬಾಲಕೃಷ್ಣ ದೊಡ್ಡೇರಿ ಆದಿದ್ರಾವಿಡ ಸಮುದಾಯದ ಸುಳ್ಯ ತಾಲೂಕು ಅಧ್ಯಕ್ಷರಿದ್ದಾರೆ, ಮತ್ತು ನಮ್ಮ ಸೇವಾ ಪ್ರತಿನಿಧಿ ಮೀನಾಕ್ಷಿ ಸಂಪಿ ಅವರಿದ್ದಾರೆ, ಮತ್ತು ಎಲ್ಲ ಭೀಮಾ ಬಂಧುಗಳು ನಾವಿದ್ದೇವೆ. ಇದನ್ನು ಉಗ್ರವಾಗಿ ಖಂಡಿಸ್ತೇವೆ. ಜೊತೆಗೆ ಈ ಬೇಜವಾಬ್ದಾರಿ ಕೆಲಸವನ್ನು ಯಾರು ಮಾಡಿದ್ದಾರೆ, ಯಾವ ಎಂಪ್ಲಾಯ್ ಮಾಡಿದ್ದಾರೆ ಅವರು ಸಸ್ಪೆಂಡ್ ಆಗುವವರೆಗೆ ನಮ್ಮ ಹೋರಾಟ ನಿಲ್ಲುವುದಿಲ್ಲ ಅಂತ ಈ ಸಂದರ್ಭದಲ್ಲಿ ನಾನು ಸಂಘಟನೆ ಎಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಮುಖ ಸಂಘಟನೆಯ ಅಧ್ಯಕ್ಷರುಗಳು ಇದ್ದಾರೆ, ಇನ್ನಷ್ಟು ಸಂಘಟನೆಯವರು ನಮ್ಮ ಜೊತೆ ಸೇರಿಕೊಳ್ಳಲಿಕ್ಕಿದ್ದಾರೆ. ಕಾರ್ಯಕ್ರಮದ ಒತ್ತಡದ ಮಧ್ಯದಲ್ಲೂ ಕೂಡ ನಮ್ಮನ್ನು ಇಲ್ಲಿ ಬರೋ ತನಕ ಇವರು ಮಾಡಿದ್ದಾರೆ ಪುರಸಭೆಯವರೇ.